ಸ್ವಾಮಿಯೇ ಶರಣಮಯ್ಯಪ್ಪ. ವಿದ್ಯಾರ್ಥಿ ಸೌಜನ್ಯ ಕೊಲೆಯಾಗಿದ್ದು ಸುಮಾರು 12 ವರ್ಷಗಳಾಗಿದ್ದರೂ ಕೂಡ ಸೌಜನ್ಯ ಕೊಲೆಗೆ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಹೋರಾಟದ ಮುಂಚೂಣಿಯಲ್ಲಿರುವಂತಹ ನಾಯಕರಾದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೋರಾಟಕ್ಕೆ ಆದಷ್ಟು ಬೇಗ ಜಯ ತೆಗೆಯಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯಲ್ಲಿ ನಾವು ನಮ್ಮ ನಿವೇದನೆಯನ್ನು ಸಲ್ಲಿಸುತ್ತಿದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. കണ്ണില്ലാതുള്ളോർക്കും കാണാറാവുന്നു, കണ്ണീരും തേനാകുന്നു. കൈയില്ലാ ജന്മങ്ങൾ കൈനീട്ടി കേഴുന്നു, കാലില്ലാ പാവങ്ങൾ നീലിമല താണ്ടുന്നു. എല്ലാവർക്കും അയ്യപ്പൻ കാവലുണ്ടേ, എങ്ങോട്ടു പോയാലും കൂടെയുണ്ടേ. കണ്ണോ